ಕುಡ್ಲ is our city. ಕುಡ್ಲದಕಲು is a emotion. ನಮಸ್ಕಾರ. ಯಾನ್ ಲಿಕ್ಲೇನ ಶಂಕರ್ ಪ್ರಕಾಶ್. ನಾರ್ಮಲ್ ಡೇ ಟು ಡೇ ವರ್ಡ್ಸ್ ಗುಣ ಸಾಂಡ ಊಟ ಆಯ್ತಾ, ಕುದಾರೆಂಚಿನ, ನಿನ್ನ ಹೆಸರೇನು, ಈ ರೀತಿಯಾದಂಥ ಬೇಸಿಕ್ ವರ್ಡ್ಸ್ಗಳನ್ನು ನಾವು ಕಲ್ತ್ಕೋತಾ ಇದ್ದೇವೆ. ಹಂಪನಕಟ್ಟೆ ಪ್ರದೇಶದಲ್ಲಿ ಸಾಕಷ್ಟು ಓಡಾಟ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿ ಬಾರಿಯೂ ಹೋದಾಗ ಅಲ್ಲಿ ನಾವು ಗಡ್ಬಡ್ ಐಸ್ ಕ್ರೀಮ್ ತಿಂತಾ ಇದ್ವಿ. ಎಸ್, ಐಸ್ ಕ್ರೀಮ್, ಐಡಿಯಲ್ ಐಸ್ ಕ್ರೀಮ್ ಪಾರ್ಲರು ಈಗ ಪೊಬ್ಬಾಸ್ ಏನೇನೋ ಬೆಳವಣಿಗೆಗಳಾಗಿದೆ. ಕುಡ್ಲದಕ್ಲು ಚಾನಲ್ ತೂಲೆ ಸಬ್ಸ್ಕ್ರೈಬ್ ಮಲ್ಕುಲ್. ನಮಸ್ಕಾರ ಸರ್. ನಮಸ್ಕಾರ. ನಮ್ದು ಒಂದು ಆಕ್ಚುಲಿ ತುಳು ವಾಹಿನಿ ಕುಡ್ಲದಕಲು ಅಂತ ಹೇಳಿ. ಮಂಗಳೂರಿಗೂ ನಿಮಗೂ ಸ್ವಲ್ಪ ಸಂಬಂಧ ಇದೆ ಅಂತ ಗೊತ್ತಾಯ್ತು. ಹೌದು. ಹಾಗಾಗಿ ಮಂಗಳೂರು ಬಗ್ಗೆ ನಿಮ್ಮ ಅನಿಸಿಕೆ ಬೇಕಾಗಿತ್ತು. ಓಕೆ, ಹಂಚ್ಕೋಬೋದಾ ಸರ್? ಖಂಡಿತ. ಮಂಗಳೂರು ಫಸ್ಟ್ ಟೈಮ್ ನೀವು ಮಂಗಳೂರು ಬಗ್ಗೆ ಅಂದರೆ ಹೋಗಿರೋದು, ಭೇಟಿಯಾಗಿರೋದು, ಆ ಥರದ ಸಂದರ್ಭ ಯಾವುದು ಸರ್? ಚಿಕ್ಕಂದಿಂದನೂ ಮಂಗಳೂರಿಗೆ ಹೋಗಿ ಬರ್ತಾ ಇದ್ದೆ. ಬಟ್ ಆ್ಯಕ್ಚುಲಿ ನನ್ನ ಸಂಬಂಧ ಮಂಗಳೂರು ಜೊತೆ ಬೆಳೆದಿದ್ದು ನಾನು ಇಂಜಿನಿಯರಿಂಗ್ ಮಾಡೋ ಸಂದರ್ಭದಲ್ಲಿ. ಅಂದರೆ ನಾನು ಸೂರತ್ಕಲ್ನಲ್ಲಿ NIT, ಈಗೇನು NIT ಸೂರತ್ಕಲ್ ಅಂತ ಕರಿತೀವಿ, ಆಗ ಅದು KREC ಆಗಿತ್ತು. ಆ ಸಂದರ್ಭದಲ್ಲಿ 4 ವರ್ಷಗಳ ಕಾಲ ನಾನು ಸೂರತ್ಕಲ್ನಲ್ಲಿ ಹಾಸ್ಟೆಲ್ನಲ್ಲಿದ್ದು ಇಂಜಿನಿಯರಿಂಗ್ ಮಾಡಿದಂಥವನು. ಸೊ 4 ವರ್ಷ ಅವಿನಾಭಾವ ಸಂಬಂಧ ನಿರಂತರವಾಗಿ ಮಂಗಳೂರು ಜೊತೆ ಇತ್ತು. ಓಕೆ. ನಿಮ್ಮ ಊರು ಯಾವುದು? ನಾನು ಹುಟ್ಟಿ ಬೆಳೆದಿದ್ದು ಶಿವಮೊಗ್ಗ, ಬಟ್ ಮೂಲ ಊರು ಮೈಸೂರು, ಮಂಡ್ಯ ಜಿಲ್ಲೆ ಅಕ್ಕಿಹೆಬ್ಬಾಳು ಅಂತ. ಬಟ್ ನಾನು ಹುಟ್ಟಿ ಬೆಳೆದಿದ್ದು ಶಿವಮೊಗ್ಗದಲ್ಲಿ. PUC ಆದ ತಕ್ಷಣ ಮಂಗಳೂರಿನ ಹವಾ ನನಗೆ ಲಭಿಸ್ತು. ಇಟ್ ವಾಸ್ ಎ ವೆಲ್ಕಮ್ ಚೇಂಜ್ ಆ್ಯಂಡ್ ಎಸ್, ಇಂಜಿನಿಯರಿಂಗ್ ಮಾಡಿದೆ. ಎಷ್ಟು ಕಾಲ ಎಲ್ಲಿದ್ರಿ? ಅಲ್ಲಿ ಸುಮಾರು ಒಂದು 4ರಿಂದ 4.5 ವರ್ಷಗಳ ಕಾಲ ಮಂಗಳೂರಲ್ಲೇ, ಅಂದರೆ ಸೂರತ್ಕಲ್ನಲ್ಲಿ ವಾಸ ಮಾಡಿದ್ದೆ. ಬಟ್ ಮಂಗಳೂರಿಗೆ ಓಡಾಟ ಇದ್ದೇ ಇರ್ತಿತ್ತು. ನಿಮ್ಮ ಊರಿಗೂ ಮಂಗಳೂರಿಗೂ ಒಂದು ವ್ಯತ್ಯಾಸ ಅಂತ ಅನ್ಸೋದಿದ್ರೆ ಏನು ಸರ್ ಅದು? ವ್ಯತ್ಯಾಸ ಅಂದರೆ ಬಹುಶಃ ಶಿವಮೊಗ್ಗ, ಅಕ್ಕಿಹೆಬ್ಬಾಳಲ್ಲ, ಅಲ್ಲೆಲ್ಲ ಬೀಚ್ ಇಲ್ಲ. ಮಂಗಳೂರಲ್ಲಿ ಬೀಚ್ ಉಂಟು. ಸೊ ವ್ಯತ್ಯಾಸ ಹೆಚ್ಚೇನಿಲ್ಲ. ಸಾಂಸ್ಕೃತಿಕ ಹಿರಿಮೆ ಗರಿಮೆ ಕರ್ನಾಟಕದಾದ್ಯಂತ ಒಂದೇ ಇರೋದ್ರಿಂದ ಹೆಚ್ಚಿನ ವ್ಯತ್ಯಾಸ ಏನು ಕಂಡು ಬರೋದಿಲ್ಲ. ಬಟ್ ಮಂಗಳೂರಿನ ಆ ಕಂಪೆ ಬೇರೆ, ಅದು ಒಂದು ಕರಾವಳಿಯ ಪ್ರದೇಶ, ನಮ್ಮದು ಮಲೆನಾಡಿನ ಪ್ರದೇಶ. ಈ ಕಡೆ ಮೈಸೂರು, ಅದು ಬೇರೆ ರೀತಿಯಾದಂತಹ ಒಂದು ಮೈಸೂರಿನ ಕಲ್ಚರಲ್, ಅದೊಂದು ರೀತಿಯ ಸಾಂಸ್ಕೃತಿಕ ಹಿರಿಮೆ ಮೈಸೂರಿನ ಕಡೆ, ಮಂಡ್ಯ ಕಡೆ. ಮಂಗಳೂರಲ್ಲಿ ನೀವು ಓಡಾಡಿದ ಜಾಗಗಳು ಯಾವುದು? ಅನೇಕ ಜಾಗಗಳಿದೆ. ಯಾಕೆಂದರೆ ನಾವು 4 ವರ್ಷಗಳ ಕಾಲ ನಮ್ಮ ಇಂಜಿನಿಯರಿಂಗ್ ಮಾಡ್ತಾ ಇರಬೇಕಾದ್ರೆ ಸಾಕಷ್ಟು ಒತ್ತಡ ಇರ್ತಿತ್ತು ಇಂಜಿನಿಯರಿಂಗ್ ಸಂದರ್ಭದಲ್ಲಿ. ಆಗ ನಮಗೆ ವಾರಕ್ಕೊಂದ್ಸಲನೋ ಅಥವಾ ಒಂದು 15 ದಿನಕ್ಕೊಂದ್ಸಲನೋ ಮಂಗಳೂರಿಗೆ ಹೋಗ್ತಾ ಇದ್ವಿ. ಮೇನ್ಲಿ ಟು ಸಿ ಮೂವೀಸ್, ಟು ವಾಚ್ ಮೂವೀಸ್. ಸೊ ಮಂಗಳೂರಿನ ಎಲ್ಲ ಚಿತ್ರಮಂದಿರಗಳಿಗೂ ನೋಡಿದ್ದೀವಿ, ಕನ್ನಡ, ಇಂಗ್ಲೀಷ್ ಪಿಕ್ಚರ್. ಇನ್ನೊಂದು ಮೇನ್ ಅಬ್ಸರ್ವೇಷನ್ ಏನು ಮಾಡಿದ್ದ ಆ ಸಂದರ್ಭದಲ್ಲಿ ಅಂದರೆ, ಮಂಗಳೂರಲ್ಲಿ ನ್ಯೂ ಚಿತ್ರ ಅನ್ನುವಂತಹ ಒಂದು ಚಿತ್ರಮಂದಿರ. ಆಗ ಬೆಂಗಳೂರಿಗಿಂತ ಮುಂಚಿತವಾಗಿ ಇಂಗ್ಲೀಷ್ ಚಲನಚಿತ್ರಗಳು ಮಂಗಳೂರಿಗೆ ಬರ್ತಾ ಇದ್ವು. ಅದೊಂದು ಅದ್ಭುತವಾಗಿರ್ತಕ್ಕಂಥ, ನಮಗೆ ಕೆಲವು ಬೆಂಗಳೂರಿಗಿಂತ ಮುಂಚೆನೇ ಇಲ್ಲಿ ಬರುತ್ತಲ್ಲಪ್ಪ ಅನ್ನೋ ಒಂದು ಹೆಗ್ಗಳಿಕೆ. ಇಂಗ್ಲೀಷ್ ಪಿಕ್ಚರನ್ನು ನೋಡ್ತಾ ಇದ್ವಿ, ಜೊತೆಗೆ ಎಲ್ಲ ಕನ್ನಡ ಚಲನಚಿತ್ರಗಳು ಏಕಕಾಲಕ್ಕೆ ರಿಲೀಸ್ ಆಗ್ತಾ ಇದ್ವು. ಸೊ ನಾವು ಆ ಸಂದರ್ಭದಲ್ಲಿ ಕನ್ನಡ ಪಿಕ್ಚರನ್ನು ಸಹ ನೋಡ್ತಾ ಇದ್ವಿ. ಹಂಪನಕಟ್ಟೆ ಪ್ರದೇಶದಲ್ಲಿ ಸಾಕಷ್ಟು ಓಡಾಟ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿ ಬಾರಿಯೂ ಹೋದಾಗ ಅಲ್ಲಿ ನಾವು ಗಡ್ಬಡ್ ಐಸ್ ಕ್ರೀಮ್ ತಿಂತಾ ಇದ್ವಿ. ಎಸ್, ಐಸ್ ಕ್ರೀಮ್, ಐಡಿಯಲ್ ಐಸ್ ಕ್ರೀಮ್ ಪಾರ್ಲರು ಈಗ ಪೊಬ್ಬಾಸ್ ಏನೇನೋ ಬೆಳವಣಿಗೆಗಳಾಗಿದೆ, ಪೊಬ್ಬೀಸ್ ಅಂತ. ಬಟ್ ಆಗ ಇದ್ದಿದ್ದು ಐಡಿಯಲ್ ಐಸ್ ಕ್ರೀಮ್ ಪಾರ್ಲರ್. ಅಲ್ಲಿ ನಾವು ಗಡ್ಬಡ್ ಐಸ್ ಕ್ರೀಮ್, ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಈಗಲೂ ಸಹ ಅನೇಕ ಬಾರಿ ನಮ್ಮ ಮನೆ ದೇವರು ಶಂಕರನಾರಾಯಣ, ಅಂದರೆ ಕುಂದಾಪುರದ ಬಳಿ ಇರುವಂತಹ ಶಂಕರನಾರಾಯಣ ನಮ್ಮ ಮನೆ ದೇವರಾಗಿರೋದ್ರಿಂದ ಮಂಗಳೂರು ಮೇಲೆ ನಾವು ಹೋಗ್ತೀವಿ. ಆಗ ಮಂಗಳೂರಿನಲ್ಲಿ ನಾವು ಮರೀದೆ ಈ ಗಡ್ಬಡ್ ಐಸ್ ಕ್ರೀಮನ್ನು ತಿನ್ನೋದಕ್ಕೆ ನಾವು ಮರೆಯೋದೇ ಇಲ್ಲ. ಇಟ್ಸ್ ಎ ಮಸ್ಟ್. ಇತ್ತೀಚಿನ ವರ್ಷಗಳಲ್ಲಿ ನಾನು ಐಸ್ ಕ್ರೀಮ್ ತಿನ್ನೋದನ್ನು ಬಿಟ್ಟಿದ್ದೀನಿ. ಬಟ್ ಐ ಎನ್ಶ್ಯೂರ್ ದಟ್ ಮೈ ಫ್ಯಾಮಿಲಿ, ಈಚ್ ಆ್ಯಂಡ್ ಎವ್ರಿ ಮೆಂಬರ್ ಎಂಜಾಯ್ಸ್ ಗಡ್ಬಡ್ ಐಸ್ ಕ್ರೀಮ್. ಇನ್ನೊಂದು ಮಂಗಳೂರು ಭಾಷೆ ತುಳು. ನೀವು ಅಷ್ಟು ವರ್ಷ ಇದ್ದ ಕಾರಣ ತುಳುವಲ್ಲಿ ಯಾವುದಾದ್ರೂ ಒಂದು ವರ್ಡ್ಸ್ ಏನಾದರೂ ಗೊತ್ತಿದೆ? ಖಂಡಿತ. ಆಗ ಚಲನಚಿತ್ರ ಬರ್ತಾ ಇದ್ವು, ತುಳು ಚಿತ್ರ. KN ಟೈಲರ್ ಅನ್ನುವಂತಹ ಹೀರೋ ಬರ್ತಾ ಇತ್ತು. ಬದುಕರೆ ಬುಡ್ಲೆ, ಬದುಕಲಿಕ್ಕೆ ಬಿಡಿ ಅಂತ, ಬಹಳ ಅತ್ಯುತ್ತಮವಾದ ಸಂದೇಶ. ಅದು ಇಂಜಿನಿಯರಿಂಗ್ ಓದುವಂತಹ ಸಂದರ್ಭದಲ್ಲಿ ಅದೊಂದು ಅದ್ಭುತವಾಗಿರ್ತಕ್ಕಂಥ ಸಂದೇಶ. ಬದುಕಲಿಕ್ಕೆ ಬಿಡಿ ಅಂತ. ದ ಅಮೌಂಟ್ ಆಫ್ ಸ್ಟ್ರೆಸ್ ವಾಟ್ ವಿ ಯೂಸ್ ಟು ಅಂಡರ್ಗೋ ವಾಸ್ ನಾಟ್ ಮಚ್. ಬಟ್ ಆದರೆ ಇಂಜಿನಿಯರಿಂಗ್ನಲ್ಲಿ ಕಂಪೇರ್ ಟು ಮೆನಿ ಅದರ್ ಕೋರ್ಸ್ ಆಗ ಸಾಕಷ್ಟು ಒತ್ತಡ ಇರ್ತಾ ಇತ್ತು. ಆದರೆ ಆ ಒತ್ತಡವನ್ನು ನಿಭಾಯಿಸುವಂತಹ ನಿಟ್ಟಿನಲ್ಲಿ ಮಂಗಳೂರು ಬೀಚು, ಅಥವಾ ನಮ್ಮ ಸೂರತ್ಕಲ್ಲಲ್ಲೂ ಬೀಚ್ ಇತ್ತು. ಆ ಬೀಚ್ನಲ್ಲಿ ಒಂದು ವಾಕ್ ಮಾಡಿದ್ರೆ ಆ ವಾತಾವರಣ ಅದ್ಭುತವಾಗಿರ್ತಿತ್ತು. ನಮ್ಮ ಎಲ್ಲ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಮಾಡ್ತಾ ಇತ್ತು. ಒಂದು ರಿನ್ಯೂವ್ಡ್ ವಿಗರ್ ಬರ್ತಾ ಇತ್ತು. ಸೊ ಬೀಚ್ನಲ್ಲಿ ಓಡಾಟ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಭವ ಅಂತಲೇ ಹೇಳಬೇಕು. ಸೊ ಯಾರು ಬೀಚಿನ ಬಳಿ ಸ್ವಲ್ಪ ಸಮಯ ಕಳೆದ್ರೂ ಸಹ ಆ ಒಂದು ವಾತಾವರಣದಿಂದ ನಮ್ಮ ಚೇತನ, ನಮ್ಮ ರಿಜುವಿನೇಟ್ ಆಗುವಂತಹ ಒಂದು ಫೀಲ್ ಬರ್ತಾ ಇತ್ತು.
ಓಕೆ, ಅದು ಬದುಕರೆ ಬುಳ್ಳೆ ಅಂದರೆ ನಿಮಗೆ ಫುಲ್ ಅರ್ಥ ಆಗ್ತಾ ಇತ್ತಾ ತುಳು? ಸುಮಾರಾಗಿ ಅರ್ಥ ಆಯ್ತು. ನಾರ್ಮಲ್ ಡೇ ಟು ಡೇ ವರ್ಡ್ಸ್, ಗುಣ ಸಾಂಡ, ಊಟ ಆಯ್ತಾ, ಕುದಾರೆಂಚಿನ, ನಿನ್ನ ಹೆಸರೇನು, ಈ ರೀತಿಯಾದಂಥ ಬೇಸಿಕ್ ವರ್ಡ್ಸ್ಗಳನ್ನು ನಾವು ಕಲ್ತ್ಕೋತಾ ಇದ್ದೆ. ಯಾಕಂದರೆ ನನಗೆ ಭಾಷೆ ಅಂದರೆ ಬಹಳ ಇಷ್ಟ. ಸಂಪೂರ್ಣವಾಗಿ ಕಲಿಯೋಕೆ ಆಗದೇ ಇದ್ರೂ ಸಹ ಈಗ ಸ್ಥಳೀಯ ಜನರ ಜೊತೆ ನಾವು ಬಾಂಧವ್ಯವನ್ನು ಬೆಳೆಸ್ಕೋಬೇಕಾದ್ರೆ ನಾವು ಸ್ಥಳೀಯ ಭಾಷೆಯನ್ನು ಕಲೀಲೇಬೇಕು. ಈ ಹಿನ್ನೆಲೆಯಲ್ಲಿ ಕೆಲವು ಬೇಸಿಕ್ ವರ್ಡ್ಸ್ಗಳನ್ನು ನಾನು ತುಳುನಲ್ಲಿ ಕಲ್ತಿದ್ದುಂಟು. ಆಗ ನಮ್ಗೇನಾಗ್ತಿತ್ತು, ನಮ್ಮ ಭಾಷೆಯಲ್ಲಿ ಇವರು ಮಾತಾಡ್ತಾರಲ್ಲ, ಆ ಒಂದು ಬಾಂಧವ್ಯ ಬೆಳೀತಾ ಇತ್ತು, ಒಂದು ಹತ್ತಿರವಾಗ್ತಾ ಇತ್ತು. ನಾವು ಬೇಕಾಗಿರ್ತಕ್ಕಂಥ ಕೆಲವು ನಮ್ಮ ಸಮಸ್ಯೆಗಳೇನಿದ್ರು, ಡೌಟ್ಸ್ ಏನೇ ಇದ್ರು, ನಾವು ಸ್ಥಳೀಯ ಭಾಷೆಯಲ್ಲಿ ಮಾತಾಡಿದಾಗ ಆ ಸಮಸ್ಯೆ ಅತ್ಯಂತ ಸುಲಭವಾಗಿ ಪರಿಹಾರ ಆಗ್ತಾ ಇತ್ತು. ಮಂಗಳೂರಲ್ಲಿ ನೀವು ಸಿನಿಮಾ ನೋಡಿದ್ರು ಕೂಡ ಮಂಗಳೂರು ಕಡೆಯವರು ಸಿನಿಮಾದಲ್ಲಿ ಕಡಿಮೆ ಇದ್ರು, ಇವಾಗ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದ್ದಾರೆ. ಅದೇ ಮಂಗಳೂರು ಭಾಷೆ ಕೂಡ ಸಿನಿಮಾದಲ್ಲಿ ಬರ್ತಾ ಇದೆ. ಈ ಬೆಳವಣಿಗೆಯನ್ನು ಗಮನಿಸಿದ್ದೀರಾ ನೀವು? ಇದು ಬಹುಶಃ ಆಗಬೇಕಾಗಿರ್ತಕ್ಕಂಥ ಬೆಳವಣಿಗೆನೆ. ಆ ಸಂದರ್ಭದಲ್ಲಿ ಬಹುಶಃ ನಾನು ಅಂದ್ಕೊಂಡಿರೋದು ಏನಂದರೆ, ಅಲ್ಲಿ ಆ ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ಕಲೆ ಸಂಸ್ಕೃತಿಯನ್ನು ನಾನು ನೋಡಿದಾಗ ಆಗಲೇ ನನಗೆ ಅನ್ನಿಸ್ತಾ ಇತ್ತು. ಅಂದರೆ ನಾವು ಸುಮಾರು 30 ವರ್ಷಗಳ ಹಿಂದೆನೇ ಅಲ್ಲಿ ಕೆಲವು ನಾಟಕಗಳಿಗೆಲ್ಲ ನಾನು ಹೋಗಿದ್ದೀನಿ, ಯಕ್ಷಗಾನಕ್ಕೆಲ್ಲ ಹೋಗಿ ವೀಕ್ಷಣೆ ಮಾಡಿದ್ದೀನಿ. ಆವಾಗಲೇ ಅನ್ನಿಸ್ತಾ ಇತ್ತು, ಇವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಕಲಾವಿದರು, ಯಾಕೆ ಇವರಿಗೆ ಎಕ್ಸ್ಪೋಜರ್ ಸಿಗ್ತಾ ಇಲ್ಲ, ಯಾಕೆ ಇವರೇ ಹೋಗ್ತಾ ಇಲ್ವೋ, ಇನಿಷಿಯೇಟಿವ್ ತಗೋತಾ ಇಲ್ವೋ ಅನ್ನುವಂತಹ ಒಂದು ಭಾವನೆ ಇರ್ತಿತ್ತು. ಹಾಗೆ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ನಾವು ಹೆಚ್ಚು ಅಲ್ಲಿಗೆ ನಮ್ಮ ಥಾಟ್ ಪ್ರೊಸೆಸ್ ನಿಲ್ತಾ ಇತ್ತು. ಬಟ್ ಆಗಲೇ ನನಗೆ ಗೊತ್ತಿತ್ತು, ಆ ಒಂದು ಅಲ್ಲಿರ್ತಕ್ಕಂಥ ಕಲೆ ಅಥವಾ ಪ್ರತಿಭೆ ಇರ್ಬೋದು, ಅವೆಲ್ಲವೂ ಸಹ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಪ್ರತಿಭೆ, ವಿಶಿಷ್ಟವಾಗಿರ್ತಕ್ಕಂಥ ಪ್ರತಿಭೆ, ಒಂದಲ್ಲ ಒಂದಿನ ವರ್ಲ್ಡ್ ಸ್ಟೇಜ್ನಲ್ಲಿ ಡೆಫಿನೆಟ್ಲಿ ಇಲ್ಲಿನ ಕಲಾವಿದರು ಹೆಸರು ಮಾಡ್ತಾರೆ ಅನ್ನೋದು ಮನಸ್ಸಲ್ಲಿ ಅಂದಿತ್ತು. ಆ್ಯಂಡ್ ಟುಡೇ ಆ್ಯಂಡ್ ದ ರೆಸ್ಟ್ ಇಸ್ ಹಿಸ್ಟ್ರಿ ಅನ್ನುವಂಥ ರೀತಿಯಲ್ಲಿ ಈಗ ಸಾಕಷ್ಟು ಕಲಾವಿದರು, ಅದು ಟೇಕ್ ಆಫ್ ಆಗಬೇಕಷ್ಟೇ. ಯಾರೋ ಒಬ್ಬರು ಬಂದು ಅದನ್ನು ಆರಂಭ ಮಾಡಿದಾಗ ಅದು ಅಲ್ಲಿಂದ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದು ಒಂದು ಅದ್ಭುತವಾಗಿರ್ತಕ್ಕಂಥ ಬೆಳವಣಿಗೆ. ದ ಥಾಟ್ ಪ್ರೊಸೆಸ್ ಇಟ್ ಸೆಲ್ಫ್ ಇಸ್ ಡಿಫ್ರೆಂಟ್. ಒಂದು ವಿಶಿಷ್ಟವಾಗಿರ್ತಕ್ಕಂಥ ಯುನೀಕ್ ಥಾಟ್ ಪ್ರೊಸೆಸ್ ಇಸ್ ದೇರ್ ಆ ಕರಾವಳಿ ಪ್ರದೇಶದಲ್ಲಿ, ತುಳುನಾಡಿನಲ್ಲಿ. ಆ ಥಿಂಕಿಂಗೇ ಒಂದು ರೀತಿ ಯುನೀಕ್ ಥಿಂಕಿಂಗ್. ಅದನ್ನು ನಾವು ತೆರೆಯ ಮೇಲೆ ನೋಡಿದಾಗ ಅಥವಾ ನಾಟಕದ ರೂಪದಲ್ಲಿ ನೋಡಿದಾಗ ಅದರ ಅನುಭವನೇ ಬೇರೆ. ಆ ಸಂದರ್ಭದಲ್ಲಿ 30-35 ವರ್ಷಗಳ ಹಿಂದೆನೇ ನನಗೆ ಅನಿಸಿತ್ತು. ಈಗಂತೂ ಅದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಮಂಗಳೂರಲ್ಲಿ ನಿಮಗೆ ನೆನಪಿರುವಂತಹ ಯಾವುದಾದ್ರು ಘಟನೆ ಕಾಲೇಜ್ ಟೈಮಲ್ಲಿ ಆಗ್ಬೋದು, ಅನಂತರ ಆಗ್ಬೋದು, ಏನಾದರೂ ನಡೆದಿರೋವಂಥದ್ದು? ಸಾಕಷ್ಟು ಆ ರೀತಿ ಎಕ್ಸ್ಟ್ರಾರ್ಡಿನರಿ ಘಟನೆಗಳೇನಿಲ್ಲ. ಬಟ್ ಅಲ್ಲಿನ ಪ್ರಮುಖವಾಗಿರ್ತಕ್ಕಂಥ ಘಟನೆಗಳನ್ನು ನಾವು ನೋಡಿದಾಗ ಅಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು, ಆಮೇಲೆ ಮಂಗಳೂರಿನಲ್ಲಿ KMC ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಇತ್ತು. ಆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲೂ ಸಾಕಷ್ಟು ನಮ್ಮ ಸ್ನೇಹಿತರು ಓದ್ತಾ ಇದ್ರು. ಸೊ 1-to-1 ಮೀಟಿಂಗ್ಸ್ ಆಗ್ತಾ ಇತ್ತು. ಪ್ರತಿಯೊಂದು ಕಾಲೇಜಿನಲ್ಲೂ ಶಿಕ್ಷಣಕ್ಕೆ ಕೊಡುವಂತಹ ಮಹತ್ವ ಅದ್ಭುತವಾಗಿತ್ತು. ಆ ಕಾಲದಲ್ಲೂ ಸಹ ಆಗಿನ ಮಂಗಳೂರೇ ಬೇರೆ, ಈಗಿನ ಮಂಗಳೂರೇ ಬೇರೆ. ಹಂಪನಕಟ್ಟೆ ಆ ಪ್ರದೇಶದಲ್ಲಿ ಓಡಾಡಿದಾಗ ಆ ಒಂದು ಕಲ್ಚರಲ್ ಹೆರಿಟೇಜ್ನ ಹಿನ್ನೆಲೆಯಲ್ಲಿ ಆ ದುಡಿಮೆ ಮಾಡುವಂತಹ ಒಂದು ತವಕ, ಪ್ರತಿಯೊಬ್ಬರು ಸಹ ದುಡಿಬೇಕು, ಕೆಲಸ ಮಾಡಬೇಕು, ಈ ರೀತಿಯಾದಂತಹ ಒಂದು ಕಲ್ಚರ್ ಅದ್ಭುತವಾಗಿತ್ತು. ಇದು ನಮ್ಮಲ್ಲಿ ಇನ್ಕಲ್ಕೇಟ್ ಆಗುವಂತಹ ಒಂದು ಸಂದರ್ಭ ಬಂತು. ಜೊತೆಗೆ ಅಲ್ಲಿನ ಶಿಕ್ಷಣ ಸಂಸ್ಥೆಗಳಲ್ಲಿ ನೀಡುವಂತಹ ಶಿಕ್ಷಣ, ಆ ಸೀರಿಯಸ್ನೆಸ್, ಲಿಟ್ರೇಟ್ ಆಗಬೇಕು ಅಂದರೆ ನಾವೆಲ್ಲರೂ ಸಹ ಶಿಕ್ಷಣದಿಂದ ನಾವು ಜೀವನದಲ್ಲಿ ಒಂದು ಉತ್ತಮ ಸ್ಥಾನವನ್ನು ಪಡ್ಕೋಬೇಕು ಅನ್ನುವಂತಹ ಸಂದೇಶ ವರ್ಷಗಳಲ್ಲಿ ನನಗೆ ಸಿಕ್ಕಿದ್ದು. ಅದು ನಾನು ಮರೀಲಾರದಂತಹ. ಪ್ರತಿ ಬಾರಿ ಹೋದಾಗಲೂ ಸಹ ಏನಾದರೂ ನೀವು ಓದ್ತಾ ಇರಬೇಕಾದ್ರೆ ನಿಮಗೆ ಬೇಜಾರಾದರೆ ಮಂಗಳೂರಿನಲ್ಲಿ ಒಂದು ಸುತ್ತು ಹಾಕಿದ್ರೆ ಸಾಕು, ಆ ಶಿಕ್ಷಣದ ಮಹತ್ವ ನಮಗೆ ಅರಿಯುತ್ತೆ. ವಿ ವಿಲ್ ಬಿ ನೋಯಿಂಗ್ ವಾಟ್ ಆರ್ ರೆಸ್ಪಾನ್ಸಿಬಿಲಿಟೀಸ್, ನಮ್ಮ ಜವಾಬ್ದಾರಿ ಏನು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿ ಹಂತದಲ್ಲೂ ಮಂಗಳೂರು ನನಗೆ ಜ್ಞಾಪಿಸ್ತಾನೆ ಇತ್ತು. ಯಾವ ಇಯರಲ್ಲಿ ನೀವು ಕಲ್ತ್ರಿ? ಅರೌಂಡ್ ಸುಮಾರು 30-35 ವರ್ಷ. ಅಂದರೆ ನಾನು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಆಮೇಲೆಲ್ಲ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾ ಇರೋದ್ರಿಂದ ಆಲ್ಮೋಸ್ಟ್ ಒಂದು 30-35 ವರ್ಷಗಳಿಂದ ನನಗೆ ಮಂಗಳೂರಿನ ಬಾಂಧವ್ಯ ಇದೆ. ಶಿಕ್ಷಕರು ಯಾರಾದರೂ ಇವಾಗಲೂ ಕಾಂಟ್ಯಾಕ್ಟಲ್ಲಿ ಇದ್ದಾರೆ? ಕಾಂಟ್ಯಾಕ್ಟಲ್ಲಿ ಇಲ್ಲ, ಬಟ್ ನಮ್ಮ NIT ಗ್ರೂಪ್ನಲ್ಲಿ ಸಾಕಷ್ಟು ಶಿಕ್ಷಕರ ಹೆಸರುಗಳು ಬರ್ತಾ ಇರುತ್ತೆ. ಅನೇಕ ಜನ ಶಿಕ್ಷಕರು ಇವಾಗ ಇಲ್ಲ, ಕೆಲವರೆಲ್ಲ. ಸೊ ಆ ಕಾರಣದಿಂದ ಆ ರೆಗ್ಯುಲರ್ ಟಚ್ ಅಂತ ಏನಿರಲಿಲ್ಲ. ಬಟ್ ಕಾಲೇಜ್ನಲ್ಲಿದ್ದಾಗ, ಜೊತೆಗೆ ಆಮೇಲೆ ಎಲ್ಲರೂ ಸಿಕ್ಕಿದಾಗ ಈ NITಗೆ ಗ್ಲೋಬಲ್ ಮೀಟ್ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲೆಲ್ಲ ಸಿಗ್ತಾ ಇರ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಗ್ಲೋಬಲ್ ಮೀಟ್ನ ಅಡ್ವಾಂಟೇಜ್ ನನಗೇನಪ್ಪ ಅಂದರೆ, ನಾನೊಬ್ಬ ಅಂತಾರಾಷ್ಟ್ರೀಯ ನಿರೂಪಕನಾಗಿ, ಇಂಟರ್ನ್ಯಾಷನಲ್ ಆ್ಯಂಕರ್ ಆಗಿ, ಕಾಮೆಂಟೇಟರ್ ಆಗಿ ಗುರುತಿಸ್ಕೊಂಡಿರೋದ್ರಿಂದ ಈ ರೀತಿಯಾದಂಥ ಮೇಜರ್ ಈವೆಂಟ್ಸ್ಗೆ ನನಗೆ ಅಲ್ಯುಮಿನಾಯ್ ಅವರು ಇರಬಹುದು, ಅವರು ನನಗೆ ಕರೆದ್ಬಿಟ್ಟು ಈ ಕಾರ್ಯಕ್ರಮನ ನೀವೇ ನಿರೂಪಣೆ ಮಾಡಿ ಅಂದಾಗ ಪ್ರತಿಯೊಬ್ಬರ ಕಾಂಟ್ಯಾಕ್ಟ್ ಆಗತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಕಾಲೇಜಿನಿಂದ, ನಮ್ಮ ಅಲ್ಯುಮಿನಿಯಿಂದ ಅಲ್ಯುಮಿನಸ್ ಅವಾರ್ಡ್ ಬಂದಿದೆ. ಅಂದರೆ ಅಚೀವ್ಮೆಂಟ್ ನಿಟ್ಟಿನಲ್ಲಿ ವಿಶಿಷ್ಟ ಅಲ್ಯುಮಿನಾಯ್ ನಮ್ಮ ಕಾಲೇಜಿನ ನೀವು ಅಂಥೇಳಿ ಡಿಸ್ಟಿಂಗ್ವಿಶ್ಡ್ ಅಲ್ಯುಮಿನಸ್ ಅವಾರ್ಡ್ ನಮ್ಮ ಕಾಲೇಜಿಂದ ಬಂದಿರೋದು ಅತ್ಯಂತ ಮರೆಯಲಾರದಂತಹ ಒಂದು ಸಂದರ್ಭ ಅಂತಲೇ ಹೇಳಬೇಕು. ಬಿಕಾಸ್ ನೀವು ಓದಿದಂತಹ ಶಿಕ್ಷಣ ಸಂಸ್ಥೆಯಲ್ಲಿ
ನಿಮ್ಮನ್ನ ಗುರುತಿಸಿ ನೀವು ಮಾಡಿದಂತಹ ಸಾಧನೆಗಳಿಗೆ ಒಂದು ಪ್ರಶಸ್ತಿಯನ್ನ ನೀಡಿ ಗುರುತಿಸೋದು ಅತ್ಯಂತ ಮರೆಯಲಾರದಂತಹ ಒಂದು ಸಂದರ್ಭ ನನಗೆ. ಡಿಸ್ಟಿಂಗ್ವಿಶ್ಡ್ ಅಲ್ಯೂಮಿನಸ್ ಅವಾರ್ಡ್ ಫ್ರಮ್ NITK. ಬದಲಾದ ಮಂಗಳೂರಿನಲ್ಲಿ ನಿಮಗೆ ಖುಷಿ ತರೋದೇನು, ಆತಂಕ ಮೂಡಿಸೋದೇನು? ಬದಲಾದ ಮಂಗಳೂರಿನಲ್ಲಿ ಖುಷಿ ತರುವಂಥದ್ದು ಏನಪ್ಪಾ ಅಂತಂದ್ರೆ, ಇನ್ನೂ ಆ ವಿಗರ್ ಇದೆ, ಆ ಕಲ್ಚರಲ್ ಹೆರಿಟೇಜ್ ಇದೆ. ಆದರೆ ಭಯ ಆಗುವಂಥದ್ದು ಏನಪ್ಪಾ ಅಂತಂದ್ರೆ, ಅನೇಕ ರೀತಿಯಾದಂತಹ ಎಲ್ಲೋ ಒಂದು ಕಡೆ ನಮ್ಮ ಯುವಜನ ಹಾದಿ ತಪ್ತಾ ಇದ್ದಾರ. ನಾಟ್ ಆಲ್, ನಾನು ಎಲ್ರಿಗೂ ಉದ್ದೇಶಿಸಿ ಹೇಳ್ತಾ ಇಲ್ಲ. ಹಾದಿ ತಪ್ಪುವಂತಹ ನಿಟ್ಟಿನಲ್ಲಿ ಹಲವು ಹೆಚ್ಚು ಬದಲಾವಣೆಗಳಾಗಿವೆ. ಈಗ ಸುಲಭವಾಗಿ ಹಾದಿ ತಪ್ಪುವಂತಹ ಅನೇಕ ಮಾರ್ಗಗಳು ಬಂದಿವೆ. ಈ ಮಾರ್ಗಗಳ ಬಗ್ಗೆ ಸರ್ಕಾರ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ರೂ ಸಹ ಜನತೆಯಾಗಿ ನಾವು, ಸಿಟಿಸನ್ಸ್ ಆಗಿ ನಾವು ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು, ನಮ್ಮ ಯುವ ಜನತೆಯನ್ನು ನಾವು ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ನಾನು ನಿಚ್ಚಳವಾಗಿ ಕಾಣ್ತಾ ಇದ್ದೀನಿ. ಆಗಿರುವಂತಹ ಮಂಗಳೂರು, ಈಗಿರುವಂತಹ ಮಂಗಳೂರು ಹೆಚ್ಚಿನ ಬದಲಾವಣೆ ಕಾಣದೇ ಹೋದ್ರೂ ಸಹ ಯುವ ಜನತೆ ಸಾಕಷ್ಟು ಜಾಗರೂಕರಾಗಿರಬೇಕು, ಎಚ್ಚೆತ್ತುಕೊಳ್ಬೇಕು, ತಮ್ಮ ಕೆಲಸವನ್ನು ಮರಿಬಾರ್ದು, ವಿದ್ಯಾಭ್ಯಾಸವನ್ನು ಮಾಡಬೇಕು. ಈ ರೀತಿ ಬೇರೆಯಾದ ಹಾದಿಯಲ್ಲಿ ಹೋಗಬಾರ್ದು. ಆ ಒಂದು ದೃಷ್ಟಿಯಲ್ಲಿ ನಾನು ಮಂಗಳೂರನ್ನ ಆಗಲಿ ಬೇರೆ ಯಾವುದೇ ಪ್ರದೇಶ ಇರ್ಬೋದು ಇಡೀ ಭಾರತದಲ್ಲಿ ನೋಡಬೇಕಾದಂತಹ ಪರಿಸ್ಥಿತಿ ಬಂತು. ಮಂಗಳೂರು ಕಡೆ ಅಂದ್ರೆ ದೇವಸ್ಥಾನ ಕೂಡ ತುಂಬಾ ಜನಪ್ರಿಯವಾಗಿದೆ. ಆ ಥರ ಏನಾದರೂ ನಿಮಗೆ ಹೋಗಿ ಫ್ಯಾಮಿಲಿ ಸಮೇತ ಹೋಗಿ ಆ ಥರದ್ದು ನೆನಪುಗಳಿವೆಯಾ? ಖಂಡಿತ. ಕದ್ರಿ ದೇವಸ್ಥಾನಕ್ಕೆ ಯಾರು ಮರೀತಾರೆ? ಮಂಗಳೂರಲ್ಲಿ ಅನೇಕ ದೇವಸ್ಥಾನಗಳಿದ್ದಾವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಂಗಳೂರಿನ ಆ ದೇವಸ್ಥಾನಗಳ ಸಂದರ್ಭದಲ್ಲಿ ಇರುವಂತಹ ಭಕ್ತಿ ಭಾವ, ಅಲ್ಲಿ ಸಲ್ಲಿಸುವಂತಹ ಪೂಜೆಗಳು ವಿಶಿಷ್ಟವಾದದ್ದು. ಇಡೀ ಕರ್ನಾಟಕಕ್ಕೆ ವಿಶಿಷ್ಟವಾದ ರೀತಿಯಲ್ಲಿ ಅಲ್ಲಿ ದೇವರಿಗೆ ಆರತಿ ಇರ್ಬೋದು, ಮಂಗಳಾರತಿ ಇರ್ಬೋದು, ಆನಂತರ ಪ್ರಸಾದ ಇರ್ಬೋದು. ದಕ್ಷಿಣ ಕನ್ನಡದ ಎಲ್ಲ ಪ್ರದೇಶಗಳಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಖಂಡಿತವಾಗ್ಲೂ ನಾವು ಇಲ್ಲಿಂದಾನೇ ನಮನ ಮಾಡಬೇಕು. ಅಲ್ಲಿ ನೀಡುವಂತಹ ಭಗವಂತನ ಪೂಜೆ ನಡೆಯೋದೇ ಅದು ನೋಡೋಕ್ಕೆ ಎರಡು ಕಣ್ಣು ಸಾಲದು. ಆ ರೀತಿಯಾದಂತಹ ಸಂದರ್ಭಗಳು ಅನೇಕ ಇದೆ. ಇದ್ರ ಜೊತೆಗೆ ಈ ದೇವಸ್ಥಾನಗಳಲ್ಲಿ ಪ್ರಸಾದ ಸ್ವೀಕಾರ ಮಾಡೋದು, ಒಂದೊಂದು ದೇವಸ್ಥಾನದ ಪ್ರಸಾದವು ಒಂದೊಂದು ವಿಶಿಷ್ಟ ರೀತಿಯಲ್ಲಿ ಮರೆಯಲಾರದಂತಹ ಅನುಭವ ನಮಗೆ ಖಂಡಿತವಾಗ್ಲೂ ನೀಡುತ್ತೆ. ಈಗ ಪ್ರಸಾದ ಅಂತ ಬಂದಾಗ ಅದಾದ ಮೇಲೆ ಮಂಗಳೂರಿನಲ್ಲಿರ್ತಕ್ಕಂಥ ಹೋಟೆಲ್ಗಳಿರ್ಬೋದು, ಫುಡ್ ಜಾಯಿಂಟ್ಸ್ ಇರ್ಬೋದು. ಈಗಾಗಲೇ ಐಸ್ ಕ್ರೀಮ್ ಬಗ್ಗೆ ನಾವು ಮಾತಾಡಿದ್ವಿ, ಆದರೆ ಮಂಗಳೂರಿನ ನೀರು ದೋಸೆ ನಾವು ಮರೆಯೋಕ್ಕೆ ಆಗೋದಿಲ್ಲ. ಜೊತೆಗೆ ಬನ್ಸ್, ಆ ಬನ್ಸ್ ಅನ್ನುವಂತಹ ವಿಶಿಷ್ಟ ತಯಾರಿಕೆ ಅದು ಮಂಗಳೂರಿನಲ್ಲೇ ನಮಗೆ ಸಿಗೋದು. ನಾನು ವೆಜಿಟೇರಿಯನ್ ಆದ್ರಿಂದ ನಾನ್ ವೆಜಿಟೇರಿಯನ್ ಫ್ರೆಂಡ್ಸ್ ಹೇಳೋದು ಕೇಳಿದ್ದೀನಿ, ಅಲ್ಲಿ ಸೀ ಫುಡ್ ಅದ್ಭುತ, ಕೋಸ್ಟಲ್ ಫುಡ್ ಅದ್ಭುತ. ಅದನ್ನು ನಾನು ಟೇಸ್ಟ್ ಮಾಡಿಲ್ಲ, ಬಿಕಾಸ್ ಐ ಆಮ್ ಎ ವೆಜಿಟೇರಿಯನ್, ಶಾಕಾಹಾರಿ ಆದ್ದರಿಂದ. ಸೊ ನೀರು ದೋಸೆ ಮರೆಯೋ ಹಾಗಿಲ್ಲ, ಬನ್ಸ್ ಮರೆಯೋ ಹಾಗಿಲ್ಲ. ಆ ರೀತಿ ಆಮೇಲೆ ಮಂಗಳೂರು ಬಜ್ಜಿ ಅದೊಂದು ಅದ್ಭುತವಾಗಿರ್ತಕ್ಕಂಥ ಅನುಭವ. ಮಳೆಗಿಳೆ ಬಂದಾಗ, ಅದರಲ್ಲೂ ಕರಾವಳಿ ಪ್ರದೇಶದಲ್ಲಿ ಮಳೆ ಬಂದಾಗ ಈ ಮಂಗಳೂರಿನ ಬಜ್ಜಿಯ ಸವಿ ಅದು ಮರೆಯಲಾರದಂತಹ ಅನುಭವ. ಕುಡ್ಲದಕ್ಕಲು ಅಂದರೆ ಒಂದು ತುಳುನಾಡು ಭೂಭಾಗ ಅಂತ ನಾವೇನು ಹೇಳ್ತೀವಿ, ಆ ಕಡೆ ಕಾಸರಗೋಡಿಂದ ಕುಂದಾಪುರವರೆಗೆ ಆ ಥರ ಅಲ್ಲಿನ ಏನಾದರೂ ಅನುಭವ ಇದ್ರೆ ಹಂಚ್ಕೋಬಹುದು. ಖಂಡಿತ. ವಿಶಿಷ್ಟ ಅನುಭವ ಅಂದರೆ ದೇವಸ್ಥಾನಗಳು. ಯಾಕೆಂದರೆ ನಾವು ನಿರಂತರವಾಗಿ ಆ ಪ್ರದೇಶಕ್ಕೆ ಹೋದಾಗಲೆಲ್ಲ ಆದಷ್ಟು ದೇವಸ್ಥಾನಗಳನ್ನು ವಿಸಿಟ್ ಮಾಡ್ತೀವಿ. ಈಗ ಮಂಗಳೂರಿಂದ ಆ ಕಡೆ ಕಾಸರಗೋಡು ಹತ್ರ ಹೋಗಬೇಕಾದ್ರೆ ಮಧೂರು ಗಣಪತಿ ದೇವಸ್ಥಾನ, ಇದನ್ನು ಯಾರಾದರೂ ವೀಕ್ಷಕರು ಇದನ್ನು ನೋಡ್ತಾ ಇದ್ರೆ ಪ್ಲೀಸ್ ಮೇಕ್ ಇಟ್ ಎ ಪಾಯಿಂಟ್. ಮಧೂರು ಗಣಪತಿ ದೇವಸ್ಥಾನದಲ್ಲಿ ಆ ದರ್ಶನವನ್ನು ಪಡೆಯೋದೇ ಒಂದು ಹಿತಕರವಾಗಿರ್ತಕ್ಕಂಥ ಅನುಭವ. ಸಕಾರಾತ್ಮಕ ಎನರ್ಜಿ ನಮ್ಮಲ್ಲಿ ಸೇರುತ್ತೆ. ಇದಲ್ಲದೆ ನಾವು ಆನಂತರ ಈ ಕಡೆ ಉಡುಪಿ ಶ್ರೀಕೃಷ್ಣ ದರ್ಶನ ಇರ್ಬೋದು, ಆಮೇಲೆ ಆನೆಗುಡ್ಡೆ ಗಣಪತಿ ದೇವಸ್ಥಾನ ಇರ್ಬೋದು, ಕಟೀಲು ದುರ್ಗಾ ಪರಮೇಶ್ವರಿ, ಹಾಗೆಯೇ ವಿಶೇಷವಾಗಿ ನಮ್ಮ ಮಂದೇವ್ ಶಂಕರನಾರಾಯಣ, ಈ ರೀತಿ ಹಲವು ದೇವಸ್ಥಾನಗಳಿದೆ. ಕಮಲಶಿಲೆಯ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಹೀಗೆ ಹಲವು 10 ದೇವಸ್ಥಾನಗಳು ಹೇಳ್ತಾ ಹೋದರೆ ಇಡೀ ದಿನ ನಾವು ಹೇಳ್ಬೋದು. ಆದರೆ ಒಂದು ವಿಶಿಷ್ಟತೆ ಏನಪ್ಪ ಅಂದರೆ, ಒಂದು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಇರುವಂತಹ ಅನುಭವನೇ ಬೇರೆ. ಅಲ್ಲಿ ಇರ್ತಕ್ಕಂತಹ ಸಾಂಸ್ಕೃತಿಕ ಹಿರಿಮೆ ಗರಿಮೆ, ಅದರ ಹಿನ್ನೆಲೆ ಏನು, ಯಾಕೆ ಈ ರೀತಿ ದೇವಸ್ಥಾನಗಳು ಬಂದು ಅನ್ನೋದನ್ನು ಬಹಳ ಅದ್ಭುತವಾಗಿ ದೇವಸ್ಥಾನದ ಆಡಳಿತಾಧಿಕಾರಿಗಳು ನಮಗೆ ತಿಳಿಸ್ತಾರೆ. ಒಂದೊಂದು ದೇವಸ್ಥಾನಕ್ಕೂ ಒಂದೊಂದು ವಿಶಿಷ್ಟವಾದ ಇತಿಹಾಸ ಇದೆ. ಇದು ಈ ಕರಾವಳಿ ಪ್ರದೇಶದ ಕುಡ್ಲ, ನೀವೇನು ನಿಮ್ಮ ಪ್ರದೇಶದಲ್ಲಿ ಏನಿದೆ ತುಳುನಾಡಿನ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು ಅಂದರೆ ಈ ದೇವಸ್ಥಾನದ ಈ ಒಂದು ಕಲ್ಚರಲ್ ಹೆರಿಟೇಜ್. ಇದು ಅದ್ಭುತವಾಗಿರ್ತಕ್ಕಂಥ ಜಾಗ. ಪ್ರತಿಯೊಬ್ಬರೂ ಸಹ ಇಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನು ತಪ್ಪದೆ ಹೋಗಿ ಆ ದೇವರ ದರ್ಶನವನ್ನು ಮಾಡಲೇಬೇಕು. ಪೂಜಾ ಸ್ಥಳಗಳಿರ್ಬೋದು, ಪೂಜಾ ಮಾಡುವ ವಿಧಾನಗಳಿರ್ಬೋದು, ಪ್ರತಿಯೊಂದು ಸಹ ಅನನ್ಯ, ವಿಶಿಷ್ಟ. ಮಂಗಳೂರಲ್ಲಿ ತುಂಬ ಮಂದಿ ನಿಮ್ಮ ವಾರ್ತೆಗೆ ಫ್ಯಾನ್ ಆಗಿದ್ದವರು ನಾಡಿನಾದ್ಯಂತ ಇದ್ದಾರೆ. ಆದರೆ ನಾನು ಮಂಗಳೂರು ಬಗ್ಗೆ ಸ್ಪೆಷಲ್ ಆಗಿ ಹೇಳ್ತಿರೋದ್ರಿಂದ ಮಂಗಳೂರಲ್ಲಿ ನಿಮ್ಮ ಫ್ಯಾನ್ಸಿಗೆ ಏನು ಹೇಳ್ತೀರಿ? ಖಂಡಿತವಾಗ್ಲೂ ಅಭಿಮಾನಿಗಳಿಗೆ ಈಗ ವಾರ್ತಾ ವಾಚನದ ಸಂದರ್ಭದಲ್ಲಿ ದೂರದರ್ಶನದಲ್ಲಿ ನನ್ನ ವಾರ್ತಾ ವಾಚನ ಮೂಲಕ ಅನೇಕ ಜನ ನನಗೆ ಅಭಿಮಾನಿಗಳಾಗಿದ್ದಾರೆ. ನಿಮ್ಮ ಧ್ವನಿ ಬಹಳ ಚೆನ್ನಾಗಿದೆ. ನಾನು ಹೇಳೋದಿಷ್ಟೇ ಎಲ್ಲ ಅಭಿಮಾನಿಗಳಿಗೆ, ದಯಮಾಡಿ
ನಿಮ್ಮ ಪ್ರದೇಶದಲ್ಲಿರ್ತಕ್ಕಂಥ ಆ ಒಂದು ಶಿಕ್ಷಣದ ಓರಿಯೆಂಟೇಷನ್ ಏನಿದೆ ಅದನ್ನು ಮರಿಬೇಡಿ, ಅದನ್ನು ಕಳ್ಕೋಬೇಡಿ. ದಯವಿಟ್ಟು ಶಿಕ್ಷಣಕ್ಕೆ ಪ್ರಾಧಾನ್ಯತೆಯನ್ನು ನೀಡಿ. ಆಗಲೂ ಈಗಲೂ ಮುಂದೂ ಸಹ ಈ ಶಿಕ್ಷಣದ ಒಂದು ಭದ್ರ ಬುನಾದಿಯ ಮೇಲೆ ತುಳುನಾಡು ನಿಂತಿದೆ. ಆ ಭದ್ರ ಬುನಾದಿಯ ಮೇಲೆ ಇನ್ನಷ್ಟು ಹೆಚ್ಚು ಹೆಚ್ಚು ಅಂತಸ್ತುಗಳನ್ನು ಬೆಳೆಸ್ಬೋದು. ಈ ಒಂದು ಮಹತ್ತರವಾಗಿರ್ತಕ್ಕಂಥ ಅಂಶವನ್ನು ಮರಿಬೇಡಿ. ವಿಶೇಷವಾಗಿ ಯುವಕ ಯುವತಿಯರೇ, ಕಲೆಯ ಕಡೆಗೆ ನಿಮ್ಮ ಸೆಳೆತ ಜಾಸ್ತಿ, ಇವಾಗ ಅವಕಾಶಗಳು ಜಾಸ್ತಿ ಇದೆ. ಆದರೂ ನಿಮ್ಮ ಶಿಕ್ಷಣವನ್ನು ಮರಿದೆ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಥಾನಮಾನಗಳನ್ನು ಗಳಿಸುವ ಮುನ್ನ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ತಾವು ಪಡಿಬೋದು. ಆ ಸಂದರ್ಭದಲ್ಲಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರೂಪಣೆಯನ್ನು ಮಾಡ್ತೀನಿ, ಕಾಮೆಂಟ್ರಿಯನ್ನು ಮಾಡ್ತೀನಿ. ಇವೆಲ್ಲದಕ್ಕೂ ಬಹುಶಃ ನನಗೆ ಅನಿಸೋದು ನಾನು ಪಡೆದಂತಹ ಒಂದು ಶಿಕ್ಷಣ ನನಗೆ ಭದ್ರ ಬುನಾದಿಯನ್ನು ನೀಡಿದೆ. ಆದ್ದರಿಂದ ಯು ವಿಲ್ ಬಿ ಎ ಬೆಟರ್ ಹ್ಯೂಮನ್ ಬೀಯಿಂಗ್, ಯು ವಿಲ್ ಬಿ ಎ ಬೆಟರ್ ಆರ್ಟಿಸ್ಟ್, ಯು ವಿಲ್ ಬಿ ಎ ಬೆಟರ್ ಸಿಟಿಸನ್ ಆಫ್ ದ ಕಂಟ್ರಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಎಜುಕೇಷನ್. ಲಿಸನ್ ಟು ಯುವರ್ ಪೇರೆಂಟ್ಸ್. ತಂದೆ ತಾಯಂದಿರು ಹೇಳುವಂತಹ ಆ ಸಲಹೆ ಸೂಚನೆಗಳನ್ನು, ಅವರು ಹೇಳುವಂಥ ಇನ್ಸ್ಟ್ರಕ್ಷನ್ಸ್ಗಳನ್ನು ಪಾಲಿಸಿ. ಇದು ನಮಗೆ ಒಳ್ಳೆಯದು. ಇದು ಇವತ್ತು ನಿಮಗೆ ಗೊತ್ತಾಗೋದಿಲ್ಲ, ಯುವಕ ಯುವತಿಯರಾಗಿರುವಂತಹ ಸಂದರ್ಭದಲ್ಲಿ, ಸಣ್ಣ ವಯಸ್ಸಲ್ಲಿ. ಆದರೆ ಮುಂದೊಂದು ದಿನ ಇದು ಗೊತ್ತಾಗುತ್ತೆ. ಆದರೆ ನಿಮ್ಮ ಡ್ರೀಮ್ ಏನಿದೆ, ನಿಮ್ಮ ಕನಸೇನಿದೆ, ಅದನ್ನು ಚೇಸ್ ಮಾಡೋದು ಬಿಡಬೇಡಿ. ಫಾಲೋ ಯುವರ್ ಡ್ರೀಮ್ಸ್, ಬಟ್ ಇಫ್ ಯು ಹ್ಯಾವ್ ಎಜುಕೇಷನ್ ಆಸ್ ಅ ಸ್ಟ್ರಾಂಗ್ ಫೌಂಡೇಶನ್, ದೆನ್ ಸ್ಕೈ ಈಸ್ ದ ಲಿಮಿಟ್. ಇಷ್ಟು ಹೊತ್ತು ನಮ್ಮ ಜೊತೆ ಮಂಗಳೂರಿನ ಕುರಿತಾದ ನಿಮ್ಮ ಅನುಭವ, ಸಲಹೆಗಳನ್ನು ಹೇಳಿದ್ದಕ್ಕಾಗಿ ತುಂಬ ವಂದನೆಗಳು ಸರ್. ಥ್ಯಾಂಕ್ ಯು. ನನಗೂ ಸಹ ನೀವು ಜ್ಞಾಪಕ ಮಾಡಿಕೊಂಡು, ನಾನು ನೀವು ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ವಿ. ಆ ಸಂದರ್ಭದಲ್ಲಿ ತಾವು ಈ ಮಂಗಳೂರಿನ ಬಗ್ಗೆ ಮಾತಾಡ್ತಾ ಇದ್ರೆ, ಆಗ ನಾನು ಹೇಳಿದೆ ನನಗೂ ಸಹ ಮಂಗಳೂರು ಹಾಗೂ ಮಂಗಳೂರಿನ ಬಗ್ಗೆ ಅವಿನಾಭಾವ ಸಂಬಂಧ ಇದೆ. ಮೈ ಸ್ಟ್ರಾಂಗ್ ಫೌಂಡೇಶನ್ ಆಫ್ ಎಂಜಿನಿಯರಿಂಗ್ ವಾಸ್ ಲೇಡ್ ಇನ್ ಸುರತ್ಕಲ್, ಅಂದರೆ ಮಂಗಳೂರಿನ ಹತ್ತಿರ ಇರುವಂತಹ ಸುರತ್ಕಲ್ ಅಂತ ಹೇಳಿದ್ದೆ. ಆಗ ನೀವು ನಿಮ್ಮನ್ನು ಒಂದು ಸಲ ಮಾತಾಡಿಸ್ಬೇಕು ಸರ್ ಮಂಗಳೂರಿನ ಬಗ್ಗೆ ನಿಮ್ಮ ಅನುಭವವನ್ನು. ನನಗೆ ಜ್ಞಾಪಕ ಇದ್ದಷ್ಟು ಹೇಳಿದ್ದೀನಿ. ದಿಸ್ ವಾಸ್ ಎಕ್ಸ್ಟೆಂಪೋರ್. ಆ ಕಾರಣದಿಂದ ಬಹುಶಃ ಇನ್ನು ಯಾವುದಾದ್ರೂ ಮರ್ತಿದ್ರೆ ಮುಂದಿನ ಸಂದರ್ಶನದಲ್ಲಿ ನಾನೇ ನಿಮಗೆ ಫೋನ್ ಮಾಡಿ ಈ ಕೆಲವು ಅಂಶಗಳನ್ನು ಮಂಗಳೂರಿನ ಬಗ್ಗೆ, ತುಳುನಾಡಿನ ಬಗ್ಗೆ ನಾನು ಹೇಳಿಲ್ಲ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ರಿಮೆಂಬರಿಂಗ್ ಮಿ ಆ್ಯಂಡ್ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕುಡ್ಲದ ಕೂಲು, ಕುಡ್ಲದ ಚಾನಲ್ ತೂಲೆ ಸಬ್ಸ್ಕ್ರೈಬ್ ಮಾಡ್ತುಲೆ. ದ ವೆರಿ ಬೆಸ್ಟ್ ಟು ಯು. ಮಾತೆರೆಗ್ಲ ಸೊಲ್ಮೆಲು ಯಾನ್ ನಿಕ್ಲೆನ ಅದ್ವಿತಿ ಶೆಟ್ಟಿ, ಯಾನ್ ನಿಕ್ಲೆನ ಅಶ್ವಿತಿ ಶೆಟ್ಟಿ. ಕುಡ್ಲ ಇಸ್ ಆರ್ ಸಿಟಿ, ಕುಡ್ಲ ದಕಲು ಇಸ್ ಆರ್ ಇಮೋಷನ್. ಕುಡ್ಲ ದಕಲು ಚಾನೆಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರೆಪೋಚಿ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು. Kudla Daklu channel is yours. Please do not forget to subscribe. I'm sure you're going to subscribe. Subscribe ಮಾಡಿ, ಮರಿಬೇಡಿ. Kudla is our city. Kudla Dakulu is our emotion.